ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ನ ಒಂದು ಸ್ಪೆಷಲ್ ಆಗಿರುವಂಥ ತುಂಬಾ ಸುಲಭವಾಗಿ ಮಾಡ್ಬೋದಾದಂತಹ ಪಲ್ಯದ ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ. ಯಾರು ಬೇಕಾದರೂ ತುಂಬಾ ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು. ಒಂದ್ಸರಿ ನೋಡಿ ಟ್ರೈ ಮಾಡಿ ಮರೆತು ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಇದಕ್ಕೆ ಮಶ್ರೂಮ್ ಅಂತಾರೆ, ಅಣಬೆ ಅಂತಾರೆ, ತುಳುವಲ್ಲಿ ನಾವು ಲಾಂಬು ಅಂತ ಹೇಳ್ತೀವಿ. ಇದು ಆ್ಯಕ್ಚುಲಾಗಿ ತುಂಬ ರುಚಿ ಮತ್ತು ತುಂಬ ಅಂತಂದರೆ ತುಂಬ ಹೆಲ್ದಿ. ವೀಕ್ ಇರ್ತಾರಲ್ವ, ಅಂದರೆ ಸ್ಟೆಮಿನಾ ಇರಲ್ಲ, ಎನರ್ಜಿ ಇರಲ್ಲ, ಸುಸ್ತು ಅಂತ ಅಂತಿರ್ತಾರಲ್ಲ, ಅಂಥವರಿಗೆ ಈ ಅಣಬೆನ ತಿಂದರೆ ಎಲ್ಲ ಪ್ರೋಟೀನ್ ಸಿಕ್ಬಿಡುತ್ತೆ. ಅಣಬೆ ಯೂಶ್ವಲ್ ಆಗಿ ಇದು ನನ್ನ ಅಂಗಡಿಯಿಂದ ತಂದಿರುವಂಥದ್ದು. ಊರ ಕಡೆ ಮಳೆ ಟೈಮಲ್ಲಿ ಸಿಗುತ್ತೆ. ಅದು ತುಂಬ ರುಚಿ ಇರುತ್ತೆ. ಇದರ ಪಲ್ಯನ ತುಂಬಾ ಸಿಂಪಲ್ಲಾಗಿ, ತುಂಬಾ ರುಚಿಯಾಗಿ, ತುಂಬಾ ಕಮ್ಮಿ ಟೈಮಲ್ಲಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ತುಂಬಾ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾನು ತೋರಿಸಿದ್ದೀನಲ್ವ, ಆ ಥರ ಅಣಬೆನ ಕ್ಲೀನ್ ಮಾಡ್ಕೋಬೇಕು. ಸಿಪ್ಪೆ ತೆಗೆದು ಕ್ಲೀನ್ ಮಾಡಿದರೆ ಒಳ್ಳೆಯದು. ಯಾಕಂತಂದರೆ ಕೆಲವೊಂದು ಸರಿ ಅದನ್ನ ಬೆಳೆಸುವಾಗ ಏನಾದರೂ ಕೆಮಿಕಲ್ ಎಲ್ಲ ಹಾಕಿದರೆ ಸಿಪ್ಪೆಯಲ್ಲಿ ಸೇರಿಕೊಂಡಿರುತ್ತೆ. ಅದರಿಂದ ಆದಷ್ಟು ಸಿಪ್ಪೆ ತೆಗೆದು ಇದನ್ನ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅಣಬೆನ ಕೆಲವರು ನೀರಲ್ಲಿ ಹಾಕಿ ತುಂಬ ಹೊತ್ತು ತೊಳೆಯುತ್ತಾರೆ. ಆ ಥರ ತೊಳೆಯಬಾರ್ದು. ಅಣಬೆಯಲ್ಲಿ ನೀರು ಸೇರಿಕೊಂಡು ಅದರ ರುಚಿ ಹೊರಟೋಗುತ್ತೆ. ಮತ್ತು ಯಾವ ಥರ ಇದನ್ನ ಕ್ಲೀನ್ ಮಾಡೋದು, ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಆ ನೀರನ್ನು ಬಿಸಿ ಮಾಡ್ಕೋಬೇಕು. ನೀರು ಬಿಸಿ ಆಗ್ತಿರುವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂಚೂರು ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೇನೆ. ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿರುವಂಥ ಒಂದು ಈರುಳ್ಳಿ, ಒಂದು 7-8 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ತುಪ್ಪದಲ್ಲಿ ಇದನ್ನು ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಇದು ಫ್ರೈ ಆದ್ರೇ ಅಣಬೆ ಪಲ್ಯ ಇದೆಯಲ್ವ ತುಂಬಾ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ಕೂಡ ಹಸಿ ಹೋಗಬೇಕು. ತುಪ್ಪ ಮತ್ತು ಆಯಿಲನ್ನು ಸೇರಿಸ್ಕೊಂಡೇ ಮಾಡ್ತಾಯಿದ್ದೇನೆ. ಬರೀ ತುಪ್ಪದಲ್ಲಿ ಮಾಡಿದರೂ ತುಂಬ ಅಂತಂದರೆ ತುಂಬ ರುಚಿ ಬರುತ್ತೆ. ತುಪ್ಪ ಇಲ್ಲದಿದ್ದರೆ ಬರೀ ಆಯಿಲಲ್ಲಿ ಬೇಕಾದರೂ ಇದನ್ನ ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಲಿ. ಅಷ್ಟೊತ್ತಿಗೆ ಅಣಬೆ ಇರುತ್ತಲ್ವ, ಬಿಸಿನೀರು ಆಗಿರುತ್ತೆ. ಈ ಅಣಬೆನ ಬಿಸಿನೀರಿಗೆ ಹಾಕಿಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಒಂದು 10 ಸೆಕೆಂಡ್ ಅಷ್ಟೇ ಇದನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ಈ ನೀರನ್ನು ಬಸಿದ್ಬಿಟ್ಟು ಬೇಕಾದರೆ ಇನ್ನೊಂದು ಸರಿ ಕ್ಲೀನ್ ವಾಟರಲ್ಲಿ ಒಂದು ಸ್ವಲ್ಪ ಪಟ್ಟ ಅಂತ ತೊಳೆದ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಈ ಅಣಬೆನ ನೀರನ್ನು ಕಂಪ್ಲೀಟಾಗಿ ಹಿಂಡ್ಬಿಟ್ಟು ಹಾಕೋಬೇಕು. ಜಾಸ್ತಿ ಹೊತ್ತು ಈ ಮಶ್ರೂಮನ್ನು ನೀವು ನೀರಲ್ಲಿ ಬಿಟ್ರಿ ಅಂತಂದರೆ ಕಂಪ್ಲೀಟಾಗಿ ನೀರು ಎಳ್ಕೊಂಡಿದೆಯಲ್ವ, ಪಲ್ಯಕ್ಕೆ ರುಚಿ ಬರಲ್ಲ. ಈ ಕೊಳಕು ನೀರನ್ನು ನಾವು ಬಿಸಾಡ್ಬೋದು. ಅಣಬೆನ ಫುಲ್ ಕಂಪ್ಲೀಟಾಗಿ ನೀರು ಹಿಂಡ್ಬಿಟ್ಟು ಹಾಕೊಂಡಾದ ನಂತರ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ಉಪ್ಪು ತುಂಬ ಕಮ್ಮಿ ಹಾಕ್ಕೊಳ್ಳಿ. ಅಣಬೆಗೆ ಜಾಸ್ತಿ ಉಪ್ಪು ಬೇಕಾಗಿಲ್ಲ. ನಾನೊಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದೊಂದು ಅರ್ಧ kg ಅಷ್ಟಿತ್ತು ಈ ಮಶ್ರೂಮು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಕಟ್ ಮಾಡಿ ತೊಳೆದಿರುವಂಥ ಬಿಸಿನೀರಲ್ಲಿ ತೊಳೆದಿರುವಂಥ ಅಣಬೆನ ಹಾಕ್ಕೊಂಡು ಉರಿ ಜಾಸ್ತಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಟ್ಟು ಒಂದು 3-4 ನಿಮಿಷ ಬಿಟ್ಟರೆ ಸಾಕು. ಅಷ್ಟೊತ್ತಿಗೆ ಅಣಬೆ ಒಳಗಡೆ ಸೇರಿಕೊಂಡಿರುವಂಥ ನೀರು ಬಿಟ್ಟಿರುತ್ತೆ ನೋಡಿ. ತುಂಬ ಜಾಸ್ತಿ ನೀರು ಬಿಟ್ಟಿದ್ರೆ ನೀರೊಂದು ಸ್ವಲ್ಪ ತೆಗೆದಿಡಿ. ಈಗ ಒಂದು ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇಕಾದರೂ ಹಾಕೋಬೋದು. 1/4 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಮಸಾಲೆ ಏನು ಬೇಕಾಗಲ್ಲ ಇದಕ್ಕೆ. ಒಂದು ಸ್ವಲ್ಪ ಬೇಕಾದರೆ ಗರಂ ಮಸಾಲೆ ಪುಡಿಯನ್ನು ಹಾಕೋಬೋದು. ತುಂಬ ಒಳ್ಳೆಯ ಫ್ಲೇವರ್ ಬರುತ್ತೆ. ಮಸಾಲ ಪುಡಿಗಳನ್ನು ಹಾಕಿದ ನಂತರ ಮೀಡಿಯಮ್ ಉರಿ ಇಟ್ಕೊಳ್ಬೇಕು. ಉರಿ ಜಾಸ್ತಿ ಇಟ್ಕೋಬಾರ್ದು, ಮೀಡಿಯಮ್ ಉರಿ ಇಟ್ಕೊಂಡು ಒಂದು 2 ನಿಮಿಷ ಮಸಾಲದಲ್ಲಿ ಈ ಅಣಬೆ ಅಥವಾ ಮಶ್ರೂಮನ್ನು ಫ್ರೈ ಮಾಡಬೇಕು. ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆದ ನಂತರ ಆಯಿಲೆಲ್ಲ ಬಿಡುತ್ತೆ. ಸೂಪರಾಗಿರುವಂತಹ ಬಾಯಿ ನೀರೂರಿಸುವಂತಹ ಮಶ್ರೂಮ್ ಪಲ್ಯ ರೆಡಿ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂದು ಸ್ವಲ್ಪ ಇದ್ದರೆ ಸಾಕು. ಚಪಾತಿ ಕೂಡ ತಿನ್ನೋದಕ್ಕೆ ಬರುತ್ತೆ. ಅನ್ನಕ್ಕೆ ಸೈಡ್ ಡಿಶ್ ಆಗಿಯೂ ಯೂಸ್ ಮಾಡ್ಬೋದು, ದೋಸೆನೂ ತಿನ್ಬೋದು. ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಕೂಡ. ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನಾನು ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.